ಹಲೋ, ನಮಸ್ತೆ ಎಲ್ರಿಗೂ. ನಿಮ್ಮ ಮುಖ ಏನಾದರೂ ತುಂಬ ಡಲ್ ಆದಾಗ ಅನ್ನಿಸ್ತಾ ಇದೆ, ತುಂಬ ಏಜ್ ಆದಾಗ ಅನ್ನಿಸ್ತಾ ಇದೆ, ಹಾಗೆಯೇ ಜಾಸ್ತಿ ಪಿಂಪಲ್ಸ್ ಬೀಳ್ತಾ ಇದೆ, ರ್ಯಾಷಸ್ ಇದೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಇದೆಯಲ್ವಾ, ನೀವು ಮಾಡ್ತಾ ಇರುವಂಥ ಈ ಎರಡು ಮಿಸ್ಟೇಕ್ಸ್. ಈ ಎರಡು ವಸ್ತುವನ್ನು ನೀವು ಡೈಲಿ ಉಪಯೋಗ ಮಾಡದೇ ಇರೋದು. ಹಾಗಾದರೆ ಯಾವುದದು ಎರಡು ವಸ್ತು? ಅದನ್ನ ನಾವು ಡೈಲಿ ಉಪಯೋಗ ಮಾಡಬೇಕು. ಅದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಅದೇ ಥರ ರಿಂಕಲ್ಸ್ ಅಥವಾ ಸುಕ್ಕುಗಟ್ಟೋದು ಕಮ್ಮಿ ಆಗುತ್ತೆ, ನಮ್ಮನ್ನು ಏಜ್ ಆಗೋದನ್ನು ತಡೆಯುತ್ತೆ, ಹಾಗೆಯೇ ಆ ಪಿಂಪಲ್ಸ್ ರ್ಯಾಷಸ್ ಬೀಳುವಂಥ ಸಮಸ್ಯೆಯನ್ನು ತಡೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಇವತ್ತು ನಾನು ಇದೆಯಲ್ವಾ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ. ಸ್ನಾನ ಮಾಡಿ ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೊಂಡು ಬಂದಿದ್ದೇನೆ. ನ್ಯಾಚುರಲ್ ಆಗಿದೆಯಲ್ವಾ, ನನ್ನ ಸ್ಕಿನ್ ಗ್ಲೋಯಿಂಗ್ ಇದೆ. ಇದಕ್ಕೆ ಮೇನ್ ರೀಸನ್ ಅಂತಂದರೆ ನಾನು ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡುವಂಥದ್ದು. ಇದು ಯಾಕೆ ತುಂಬ ಮುಖ್ಯ ಅಂತಂದರೆ, ಮೊದಲನೇದಾಗಿ ಮಾಯ್ಶ್ಚರೈಸರ್ ಇದೆಯಲ್ವಾ, ಇದು ನಮ್ಮ ಸ್ಕಿನ್ನಿಗೆ ಫುಡ್ ಥರ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ಗೆ, ನಮ್ಮ ಮುಖಕ್ಕೆ ಬೇಕಾಗಿರುವಂತಹ ಆ ಪೋಷಕಾಂಶಗಳು ಏನಿರುತ್ತೆ, ಆ ನೀರಿನಾಂಶ ಏನಿರುತ್ತೆ, ಆ ಎಣ್ಣೆ ಪಸೆ ಏನಿರುತ್ತೆ, ಅದನ್ನ ಸಪ್ಲೈ ಮಾಡುತ್ತೆ. ಹೊಟ್ಟೆಗೆ ಹೇಗೆ ನಾವು ಆಹಾರನ ಕೊಡ್ತೀವೋ ಅದೇ ಥರ ನಮ್ಮ ಸ್ಕಿನ್ನಿಗೆ ಆಹಾರ ಕೊಟ್ಟಾಗ ಮಾತ್ರ ಅದು ಗ್ಲೋ ಆಗಲಿಕ್ಕೆ, ಅದು ಸೂಪರ್ ಆಗಲಿಕ್ಕೆ ಸಾಧ್ಯ. ಮಾಯ್ಶ್ಚರೈಸರ್ ಏನು ಮಾಡೋದು ಅಂತಂದರೆ, ಮುಖದ ಅಥವಾ ಸ್ಕಿನ್ ಮೇಲಿರುವಂತಹ ನೀರಿನಂಶ, ತೇವಾಂಶ ಅಂದರೆ ಮಾಯ್ಶ್ಚರ್ ಇದೆಯಲ್ವಾ, ಅದರ ಅಂಶನ ಅದೇ ಥರ ರಿಟೈನ್ ಮಾಡುತ್ತೆ. ಸ್ಕಿನ್ ಚರ್ಮದ ಮೇಲ್ಪದರಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಸಪ್ಲೈ ಮಾಡುತ್ತೆ. ಇದರಿಂದ ನಾವು ಹೊರಗಡೆ ಓಡಾಡುವಾಗ ಪೊಲ್ಯೂಷನಿಂದ ಆಗುವಂತಹ ಡ್ಯಾಮೇಜನ್ನು ತಡೆಯುತ್ತೆ. ಇನ್ನೊಂದು ಏನು ಅಂತಂದರೆ, ಬೇಗ ರಿಂಕಲ್ಸ್ ಆಗೋದನ್ನು ತಡೆಗಟ್ಟುತ್ತೆ. ನಿಮ್ಮದು ಸ್ಕಿನ್ ಎಷ್ಟೇ ಆಯಿಲ್ ಇರಲಿ, ನೀವು ಡೈಲಿ 2 ಸರಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಪೊಲ್ಯೂಷನಿಂದ ಆಗೋ ಡ್ಯಾಮೇಜನ್ನು ತಡೆಯುತ್ತೆ, ರಿಂಕಲ್ಸ್ ಆಗೋದನ್ನು ತಪ್ಪಿಸುತ್ತೆ, ಹಾಗೆಯೇ ಬ್ರೇಕ್ಔಟ್ಸ್ ಅಂದರೆ ಪಿಂಪಲ್ಸ್ ರ್ಯಾಷಸ್ ಆಗೋದನ್ನು ತಡೆಗಟ್ಟುತ್ತೆ. ಆದ್ದರಿಂದ ಹೊಟ್ಟೆಗೆ ಆಹಾರನ ಹೇಗೆ ತಗೊಂತೀವೋ ಅದೇ ಥರ ನಾವು ದಿನನಿತ್ಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದು ತುಂಬ ಅಂತಂದರೆ ತುಂಬ ಮುಖ್ಯ. ನಾನು ಆ್ಯಕ್ಚುಲ್ ಆಗಿ ಮಿನಿಮಲಿಸ್ಟ್ ಅವ್ರದ್ದು ಉಪಯೋಗ ಮಾಡ್ತೀನಿ. ನಂದು ಆಯಿಲ್ ಸ್ಕಿನ್. ಇದು ಮಿನಿಮಲಿಸ್ಟ್ ಅವ್ರದ್ದು ಆಯಿಲ್ ಸ್ಕಿನ್ಗೆ ಇರುವಂಥದ್ದೇ ಮಾಯ್ಶ್ಚರೈಸರ್. ಇದರ ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕ್ತೇನೆ. ನಿಮ್ಮದು ಬೇರೆ ಬೇರೆ ಥರ ಸ್ಕಿನ್ ಟೈಪ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಥರ ಮಾಯ್ಶ್ಚರೈಸರ್ ಇರುತ್ತೆ. ನಿಮ್ಮದು ಸ್ಕಿನ್ ಟೈಪ್ ಯಾವುದು, ಅದರ ಬೇಸ್ಡ್ ಮೇಲೆ ನೋಡಿಕೊಂಡು ನೀವು ಮಾಯ್ಶ್ಚರೈಸರನ್ನು ಪರ್ಚೇಸ್ ಮಾಡಬೇಕು. ಯಾಕಂತಂದರೆ ಡ್ರೈ ಸ್ಕಿನ್ ಅವರಿಗೆ ಆಯಿಲ್ ಸ್ಕಿನ್ ಮಾಯ್ಶ್ಚರೈಸರ್ ಆಗಲ್ಲ, ಆಯಿಲ್ ಸ್ಕಿನ್ ಅವರಿಗೆ ಡ್ರೈ ಸ್ಕಿನ್ ಮಾಯ್ಶ್ಚರೈಸರ್ ಆಗಲ್ಲ. ಕೆಲವೊಂದು ಮಾಯ್ಶ್ಚರೈಸರ್ ಆಲ್ ಟೈಪ್ ಸ್ಕಿನ್ ಅಂತ ಇರುತ್ತೆ, ಅಂದರೆ ಎಲ್ಲ ಸ್ಕಿನ್ ಟೈಪ್ಗೂ ಆಗುವಂಥ ಮಾಯ್ಶ್ಚರೈಸರ್ ಇರುತ್ತೆ. ಅದು ನೀವು ಜನರಲ್ ಆಗಿ ಯಾರು ಬೇಕಾದ್ರೂ ಉಪಯೋಗ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಬೇರೆ ಥರದ್ದು ಮಾಯ್ಶ್ಚರೈಸರ್ ಇರುತ್ತೆ, ಅದನ್ನ ಸೆನ್ಸಿಟಿವ್ ಸ್ಕಿನ್ ಅವರು ಉಪಯೋಗ ಮಾಡ್ಬೋದು. ಇದು ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಇದನ್ನ ಉಪಯೋಗ ಮಾಡ್ತೀನಿ. ಇದು ನನಗೆ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್. ನಾನು ಉಪಯೋಗ ಮಾಡುವಂಥದ್ದು ನನಗೆ ತುಂಬ ಅಂತಂದರೆ ತುಂಬ ಇದರಿಂದ ಬೆನಿಫಿಟ್ ಸಿಕ್ಕಿದೆ. ಸ್ಕಿನ್ ಅಂದರೆ ಸಾಫ್ಟ್ನೆಸ್, ಗ್ಲೋ ಇದೆಯಲ್ವ, ಅದೆಲ್ಲ ಹಾಗೆಯೇ ರಿಟೈನ್ ಮಾಡುತ್ತೆ. ನಿಜವಾಗ್ಲೂ ಒಂಥರ ತುಂಬ ಮೈಲ್ಡ್ ಆಗಿದೆ. ಇದು ನಂಗೆ ತುಂಬ ಖುಷಿ ಇದೆ ಈ ಪ್ರಾಡಕ್ಟ್ ಬಗ್ಗೆ. ತುಂಬ ಟೈಮಿಂದ ಉಪಯೋಗ ಮಾಡ್ತಾ ಇದ್ದೀನಿ. ನಾನೇನು ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ, ನನಗೆ ಬೆಸ್ಟ್ ಅನ್ನಿಸೋದನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಬಟ್ ಆಯಿಲ್ ಸ್ಕಿನ್ ಅವ್ರಿಗೆ ಇದು ತುಂಬ ಚೆನ್ನಾಗಾಗುತ್ತೆ. ಇದ್ರ ಲಿಂಕ್ ಬೇಕಿದ್ರೆ ಹಾಕಿರ್ತೇನೆ. ಇನ್ನೊಂದು ಸನ್ಸ್ಕ್ರೀನ್ ಲೋಷನ್. ಸನ್ಸ್ಕ್ರೀನ್ ಲೋಷನ್ ಹೇಗೆ ಅಂತಂದರೆ, ಇದು ಒಂಥರ ಛತ್ರಿ ಥರ. ಯಾಕಂತಂದರೆ ನಮ್ಮ ಸ್ಕಿನ್ನನ್ನು ಸೂರ್ಯನ UV ರೇಸಿಂದ ಇದು ಕಾಪಾಡುತ್ತೆ. ಮನೆಯಲ್ಲಿರಲಿ ಅಥವಾ ಮೋಡ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ UV ರೇಸಿಂದ ನಮ್ಮ ಸ್ಕಿನ್ ಮೇಲೆ ಆಗುವಂಥ ಡ್ಯಾಮೇಜನ್ನು ತಪ್ಪಿಸುತ್ತೆ. ತುಂಬ ಈ ಬಂಗು ಸಮಸ್ಯೆ ಇರ್ಬೋದು, ಪಿಗ್ಮೆಂಟೇಷನ್ ಸಮಸ್ಯೆ ಇರ್ಬೋದು, ಅಥವಾ ಸನ್ ಟ್ಯಾನ್ ಇರ್ಬೋದು, ಸನ್ ಬರ್ನ್ ಇರ್ಬೋದು, ಅಥವಾ ಸ್ಕಿನ್ ಡಲ್ ಆಗೋದು ಇರ್ಬೋದು. ಇದು ಬಿಸಿಲಿಗೆ ಜಾಸ್ತಿ ಓಡಾಡೋದ್ರಿಂದಲೇ ಆಗೋದು. ಮನೆಯೊಳಗಡೆ ಕೂತ್ಕೊಂಡ್ರು ಕೂಡ ಯಾಕೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಬೇಕು ಅಂತಂದರೆ, ಇದು UV ರೇಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬೇಗ ಏಜ್ ಅಥವಾ ಈ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ಈ UV ರೇಸ್ಗೆ ಅಥವಾ ಈ ಸೂರ್ಯನ ಬೆಳಕಿಗೆ ನಾವು ಜಾಸ್ತಿ ಓಡಾಡಿದರೆ ರಿಂಕಲ್ಸ್ ಕೂಡ ಬೇಗ ಆಗುತ್ತೆ. ಅಂದರೆ ಬೇಗ ಪ್ರೀ ಮೆಚೂರ್ಡ್ ಏಜಿಂಗ್ ಅಂತಾರಲ್ವ, ಅಂದರೆ ತುಂಬ ಬೇಗ ಮುಖದ ಸ್ಕಿನ್
ಡಲ್ ಆದಾಗ ಅನ್ಸೋದು, ರಿಂಕಲ್ಸ್ ಆಗೋದು, ಏಜ್ ಆದವ್ರ ಥರ ಕಾಣೋದು, ಈ ಥರ ಎಲ್ಲ ಆಗುತ್ತಲ್ವ, ಅದನ್ನು ಕೂಡ ಈ ಸನ್ಸ್ಕ್ರೀನ್ ಲೋಷನ್ ತಪ್ಪಿಸುತ್ತೆ. ಟೋಟಲ್ ಆಗಿ ಅಂಬ್ರೆಲ್ಲ ಥರ ಕೆಲಸ ಮಾಡುತ್ತೆ ಇದು. ಸೊ ಆದ್ದರಿಂದ ಸನ್ಸ್ಕ್ರೀನ್ ಲೋಷನನ್ನು ನೀವು ಡೈಲಿ ಹಚ್ಕೊಳ್ಳೇಬೇಕು. ಮನೆಯೊಳಗಡೆ ಇದ್ದರೂ ವಿಂಡೋ ಪಕ್ಕ ಕೂತ್ಕೊಂತೀರಾ, ಮೋಡ ಇರಲಿ ಬಿಸಿಲಿರಲಿ, ಇದನ್ನ ಹಾಕ್ಕೊಳ್ಳೇಬೇಕು. ಇದೆರಡು ಹೇಗೆ ಅಂತಂದರೆ, ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹೇಗೆ ಅಂತಂದರೆ ನಮ್ಮ ಸ್ಕಿನ್ನಿಗೆ ಫುಡ್ ಥರ. ಇಂಥದ್ದೇಂತಿಲ್ಲ, ನಿಮಗೆ ಯಾವುದು ಒಳ್ಳೆ ಬ್ರ್ಯಾಂಡ್ ಅನಿಸುತ್ತೆ, ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನ ಉಪಯೋಗ ಮಾಡ್ಬೋದು. ನಾನು ಆಯಿಲ್ ಸ್ಕಿನ್ಗೆ ಅಪ್ಲೈ ಮಾಡುವಂಥ ಸನ್ಸ್ಕ್ರೀನ್ ಮತ್ತು ಇದು ಎರಡು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಿನಿಮಲಿಸ್ಟ್ ಅವ್ರದ್ದು, ಇದೆರಡು ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ ನಾನು ಉಪಯೋಗ ಮಾಡುವಂಥದ್ದು. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನ ತಗೋಬೋದು. ಸೊ ನಾನೀಗ ನಿಮಗೆ ಕ್ಲೀನಾಗಿ ಹೇಳಿದ್ದೀನಿ, ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದ್ಬಿಟ್ಟು. ಸ್ಕಿನ್ ಡಲ್ ಆಗೋದನ್ನು ತಡೆಗಟ್ಟುತ್ತೆ, ಬೇಗ ರಿಂಕಲ್ಸ್ ಆಗಿ ನಾವು ಬೇಗ ಏಜ್ ಆದವ್ರ ಥರ ಕಾಣಿಸೋದನ್ನು ತಡೆಗಟ್ಟುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಪಿಂಪಲ್ಸ್ ಬ್ರೇಕ್ಔಟ್ ಆಗೋದು, ರ್ಯಾಷಸ್ ಆಗೋದನ್ನು ತಪ್ಪಿಸುತ್ತೆ, ಶೀಲ್ಡ್ ಥರ ಕೆಲಸ ಮಾಡುತ್ತೆ. ಇದೆರಡೂ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ಶೀಲ್ಡ್ ಥರ ಕೆಲಸ ಮಾಡುತ್ತೆ. ಆದ್ದರಿಂದ ಡೈಲಿ ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾವಾಗ ಅಪ್ಲೈ ಮಾಡೋದು, ನೀವು ಬೆಳಗ್ಗೆ ಮುಖ ತೊಳೆದಾದ ನಂತರ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಬೋದು. ಮುಖ ಒರೆಸಿ ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ, ನಂತರ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮದು ರೆಗ್ಯುಲರ್ ಕ್ರೀಮ್ಗಳು, ಮೇಕಪ್ಪು ನೀವು ಮಾಡ್ಕೋಬೋದು. ಮನೆಯಲ್ಲೇ ಇದ್ದೀರಾ ಅಂತಂದ್ರೂ ಕೂಡ ಇದೆರಡನ್ನು ಅಪ್ಲೈ ಮಾಡಬೇಕು. ರಾತ್ರಿ ಮಾಯಿಶ್ಚರೈಸರ್ ಅಷ್ಟೇ ಸಾಕು, ಸನ್ಸ್ಕ್ರೀನ್ ಏನೂ ಬೇಕಾಗಿಲ್ಲ. ಆದರೆ ಮಾಯಿಶ್ಚರೈಸರನ್ನು ಡೈಲಿ 2 ಸರಿ ಅಪ್ಲೈ ಮಾಡಿ. ತುಂಬ ಉಪಯೋಗ ಇದೆ ನಿಮಗೆ. ಜಸ್ಟ್ ಒಂದು 2 ರಿಂದ 3 ತಿಂಗಳು ನೀವು ಇದೆರಡು ಪ್ರಾಡಕ್ಟನ್ನು ರೆಗ್ಯುಲರ್ ಆಗಿ ಉಪಯೋಗ ಮಾಡಿ, ನಿಮ್ಮ ಸ್ಕಿನ್ ಯಾವ ಥರ ಗ್ಲೋ ಆಗುತ್ತೆ ಅನ್ನೋದನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಸ್ಕಿನ್ ತುಂಬ ಈವನ್ ಟೋನ್ ಬರುತ್ತೆ. ಟ್ಯಾನ್ಸ್ ಇದ್ದರೆ, ಸನ್ಬರ್ನ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ. ರ್ಯಾಷಸ್ ಪಿಂಪಲ್ಸ್ ಬೀಳೋದು ಕಮ್ಮಿ ಆಗುತ್ತೆ, ನಿರಿಗೆ ಗಟ್ಟೋದು ಕಮ್ಮಿ ಆಗುತ್ತೆ, ಟೋಟಲ್ ಆಗಿ ಗ್ಲೋ ಸಿಗುತ್ತೆ. ಸೊ ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ಮಾಯಿಶ್ಚರೈಸರ್ ಎರಡರ ಬಗ್ಗೆನೂ ಹೇಳಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಬ್ಯೂಟಿ ಟಿಪ್ಸ್ ಮತ್ತು ದಿನನಿತ್ಯ ಜೀವನಕ್ಕೆ ಬೇಕಾಗಿರುವಂಥ ಟಿಪ್ಸನ್ನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಾನು ನೆಕ್ಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು, ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ಅದೆಲ್ಲವೂ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.